ಸರಗೂರು ತಾಲೂಕಿನ ನುಗ್ಗು ಜಲಾಶಯದ ಹಿನ್ನೀರಿನಲ್ಲಿ ಅಕ್ರಮವಾಗಿ ಮೀನು ಹಿಡಿಯುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದ್ದು, ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘಿಸಿ ಅಕ್ರಮವಾಗಿ ಮೀನು ಹಿಡಿಯಲಾಗುತ್ತಿದೆ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ನುಗ್ಗು ಜಲಾಶಯದ ಮೀನು ಪಾಶುಬಾರು ಹಕ್ಕಿನ ವಿಲೇವಾರಿ ಸಂಬಂಧ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ದಾಖಲಾಗಿದ್ದು, ನ್ಯಾಯಾಲಯ ಅಂತಿಮ ತೀರ್ಪು ನೀಡುವವರೆಗೂ ಮೀನುಗಾರಿಕೆ ನಡೆಸುವುದು ಕಾನೂನು ಬಾಹಿರವಾಗಿದೆ. ಈ ಬಗ್ಗೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಸೆಪ್ಟೆಂಬರ್ 1ರಂದು ಸಂಜೆ ಸುಮಾರು 30 ದೋಣಿಗಳಲ್ಲಿ ಬಲೆ ಹಾಕಿರುವ ಆರೋಪಿಗಳು ಸೆಪ್ಟೆಂಬರ್ 2ರಂದು ಬರೋಬ್ಬರಿ 3 ಟನ್ನಷ್ಟು ಮೀನುಗಳನ್ನು ರಾಜಾರೋಷವಾಗಿ ಹಿಡಿದು ಸಾಗಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನ್ಯಾಯಾಲಯದ ಆದೇಶ ಧಿಕ್ಕರಿಸಿ ಮೀನು ಹಿಡಿಯುತ್ತಿರುವುದನ್ನು ಕಂಡು ವಿಚಾರಿಸಲು ಹೋದವರ ಮೇಲೆ ದಬ್ಬಾಳಿಕೆ ನಡೆಸಲಾಗಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಇಷ್ಟೆಲ್ಲ ನಡೆದರೂ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ತಮಗೇನು ಗೊತ್ತಿಲ್ಲ ಎಂಬಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಲಾಖೆಯವರು ಮೌಖಿಕವಾಗಿ ಮೀನು ಹಿಡಿಯಲು ತಿಳಿಸಿದ್ದಾರೆ. ಇದರಿಂದ ನಾವು ಮೀನು ಹಿಡಿದಿದ್ದೇವೆ ಎಂದು ಗ್ರಾಮಸ್ಥರು ವಿಚಾರಿಸಿದಾಗ ತಂಡದ ವ್ಯಕ್ತಿಯೊಬ್ಬ ಹೇಳಿದ್ದಾನೆ ಎಂದು ಎನ್ನಲಾಗಿದೆ. ಘಟನೆಯ ಸಂಬಂಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸರಗೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ವರದಿ ಚಂದ್ರಹಾದನೂರು. ಪ್ರಕಾಶಣ ಈಗ ಅವರು ಮೈಸೂರು ಸೊಸೈಟಿಯವರು ಕೋರ್ಟ್ಲಿ ಕೇಸ್ ಆಗಿರೋ ಗಂಟ ಬಲ ಹಾಕ್ಸಂಗಿಲ್ಲ ಅಂತ ಹೇಳ್ತಾವ್ರ. ಈಗ ಇವರು ನೀವು ಬಲ ಹಾಕಿದಾರಲ್ಲಪ್ಪ, ಯಾರನ್ನ ಕೇಳ್ಕ ಬಲ ಹಾಕಿದಿರಿ? ಯಾರನ್ನು ಕೇಳಿಲ್ಲಪ್ಪ. ಮತ್ತೆ ಬಲ ಯಾಕೆ ಹಾಕ್ತಿದ್ರಿ? ಮಾಡಾಕೆ ತಿಂಡಿ ತಿನ್ನಕ್ಕೆ ಏನೂ ಇಲ್ಲ. ಇನ್ ನಾವು ಇವ್ರು ಕಾಯ್ಕ ಕೂತ್ಕೊಂಡು 6 ತಿಂಗಳಿಂದ ಕಾದು ಈಗ ಒಂದು 15 ದಿವಸ ಆಡಿಸ್ರು ಸುಮ್ಮನೆ ಆಗ್ಬಿಟ್ರು. ಈಗ ನಾವು ಬಂದಿವಿ ಆಡ್ತೀವಿ. ನಾವು ಬರ್ಲಿ ಬೇಕಾದ್ರೆ ಹೇಳೋ ಅದಕ್ಕೇನಂತೆ, ಸೊಸೈಟಿ ಬರ್ಲಿ, ಅವ್ರು ಯಾರ ಬರ್ಲಿ ಅದಕ್ಕೇನಂತೆ. ಅವ್ರು ಹೇಳೋದಕ್ಕೆ ನಿಯಮ ಇದೆ ಅಲ್ಲ, ಅದು ಹೇಳು. ಈಗ ಅದ್ ಕೇಳಲಿ, ಅದಕ್ಕೇನಂತೆ ಡಿಪಾರ್ಟ್ಮೆಂಟ್ನವ್ರಿಗೆ ಕೇಳಲಿ. ನಾವು ಯಾವಾಗಾದ್ರೂ 10 ವರ್ಷದಿಂದ ಆದ್ರೂ ನಿಲ್ಸ್ಬಿಟ್ಟ ಮೇಲೆ ನಾವು ನೀವು ಯಾರಿಗಾರ ಟೆಂಡರ್ ಹಾಕೊಂಡ್ರೆ ನಾವು ಜೀವನ ಮಾಡ್ತಿದ್ದು ನಿಜ. ಈಗಲೇ ಯಾಕೆ 10, 15 ವರ್ಷ 20 ವರ್ಷದಿಂದ ಇದೆ. ಇದು ಲೈಸೆನ್ಸ್ ಸುಧಾರಿಸಿದ್ವಿ, ಅದು ನಾವೇನು ಮಾಡೋಕ್ಕಾಗಲ್ಲ. ಬರ್ಲಿ ಅವ್ರು ಹೇಳಿ. ಬೇಡ ಅಂತಂದ್ರೆ ನಾವು ಏನೋ ಮಾಡ್ಕೊಡ್ತೀವಿ, ಬೇಡ ಅಂದ್ರೆ ನಾವು ನಿಲ್ಸ್ಬಿಡ್ತೀವಿ. ಅದ್ರ ಮುಂದೆ ನಾವೇನು ಇಲ್ಲ. ಸರಿ ಆಯ್ತು. ಈ ವಿಡಿಯೋ ಮಾಡ್ಕೊಂಡು ಅದೇ ಅವರು ಕೋರ್ಟ್ಲಿ ಆದೇಶ ಇರೋದು. ಸುಮ್ಮನೆ ಅಂದು ಸುಮ್ಮನೆ ಕೋರ್ಟಲ್ಲಿ ಎಲ್ಲ ಜೀವನ ಮಾಡೋರೆ, ಜೀವನ ಮಾಡೋರೆ ಎಲ್ಲ ಇದೆಲ್ಲ ಮಾಡ್ಕೊಂಡು ಯಾತಕ್ಕೆ ಸುಮ್ಮನೆ ಅವೆಲ್ಲ ಬೇಡ. ಅದನ್ನೇ ಇವ್ರು ನಾವು ಹೇಳ್ದ್ವಿ, ಏನು ಹೇಳಿದ್ರಿ ಅಂದ್ರೆ ನಾವು ಉತ್ತರ ಹೇಳದ್ದು ಅಷ್ಟೇ ಹೊರತು ಇನ್ನೇನು ಇವಂದೇನು ಇಲ್ಲ. ಅವ್ರ ಡಿಪಾರ್ಟ್ಮೆಂಟ್ನವ್ರಿಗೆ ನಾವು ಹೇಳ್ಬೇಕು, ನಾವು ಜೀವನ ಮಾಡೋದು ಇದೆಯೇ, ಇನ್ನೇನು ಇಲ್ಲ. ಅವ್ರು ಬರ್ಲಿ, ಅದೇನು ಇಲ್ಲ. ನಮ್ದು ಇದೆಯೇ, ಇನ್ನೇನು ಇಲ್ಲ. ನಮ್ಮ ಬೇರೆ ಇನ್ನೇನು ಇಲ್ಲ. ಇನ್ನೊಬ್ಬ ಕೇಳಕ್ಕೆ ಗ್ರೇಡಿಂಗ್ ಸರ್ಕಾರ ಕೊಟ್ಟಿದಾರ, ಅದೇನೋ ಗ್ರೂಪ್ ಕೊಡ್ಬೇಕು ತಾನೆ. ನಾವು ಕೊಟ್ಟಾರ, ನಾವು ಕೇಳ್ತಾವ, ನೀನು ಕೊಡು ತಗೊಂಡು ಮಾಡ್ರಿ. ನೀನು ನನಗೆ ಏನು ಬಂದಿರು ಅಲ್ವಾ? ಈಗ ಅಮೌಂಟಾಗಿ ಅಂತೀಯ, ಕೇಳಿದ್ರು ಈಗ ಪಟಾಶಿ ಹೀಗೆ ಹೇಳಲ್ಲ. ಬೇರೆ ಮಾತು ಯಾತಕ್ಕೆ ಇರೋದೇ ನಮ್ಗೆ ಇದು ಜೀವನ. ಇಲ್ಲ ಅಂದ್ರೆ ಅವರೇ ಅದೇನೋ ಕೊಡ್ಲಿ ಬೇಕಾದ್ರೆ ಸರ್ಕಾರ ಡಿಪಾರ್ಟ್ಮೆಂಟ್ನವ್ರೆ ಅದೇನೋ ನಮ್ಗೆ ಬಂದೊಂದು ಹೈಕೋರ್ಟ್ ಏನಂತ ಇದೆ ಆರ್ಡರ್ ಇದೆ ನೋಡಿ. ಹೈಕೋರ್ಟ್ ಹೇಳಿ ಹಿಡಿಯೋದು ನೋಡಿ. ಬನ್ನಿ ಆರ್ಡರ್ ಬಂದಿದ್ರು, ನಿಮಗಿದ್ರು ಯಾರಿದ್ರು ಬನ್ನಿ. ಯಾರಿಗೂ ಸಹ ಟೆಂಡರ್ ಆಗಿಲ್ಲ ನೋಡಿ. ನೋಡಿ ಆರ್ಡರ್ ಇದೆ. ವಿಡಿಯೋ ಮಾಡ್ತೀವಿ, ಫೋಟೋ ಮಾಡ್ತೀವಿ. ನಾವು ಯಾವತ್ತೂ ಸುಮ್ಮನೆ ಬಂದಿಲ್ಲ. ನಮ್ಗೆ ಎಲ್ಲ ಮಾಹಿತಿ ಹೇಳಿದ್ರು, ಕಂಪ್ಲೇಂಟ್ FIR ಮಾಡ್ಕೊಂಡು ಬಂದ
ಇವರೇನಾ ಎಲ್ಲರನ್ನೂ ಮಾಡಿಬಿಟ್ಟು ಅವ್ರೆಲ್ಲ. ಕೇಳ್ತೀವಿ ನಾವು ಅವನ ಹತ್ರ ಇದ್ದಾವೆ ಸಂಬಳ ಕೊಡಮ್ಮ ಸಾಯಗಂಟು ಕೊಡ್ರಿ ನಾ ಸಂಬಳ ಕೊಡಮ್ಮ ಈಗ ನೀನಿಲ್ಲಂದ್ರೆ ನಾಲ್ಕು ಹೌದಾ